ತುಳುನಾಡಿನ ಜನರ ಪ್ರೀತಿಯ ಅಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಆರಂಭವಾಗಿದೆ. ಇಂದು ಮುಂಜಾನೆ ಕ್ಷೇತ್ರದಲ್ಲಿ ಉಗ್ರಾಣ ಮುಹೂರ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಿತು. ಮೈಸೂರು ಸಂಸ್ಥಾನದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟನೆಗೊಳಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜನರು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ನೀಡುತ್ತಾರೋ ಅಷ್ಟೇ ಪ್ರಕೃತಿಯ ಬಗ್ಗೆ ಕಾಳಜಿ ಉಳ್ಳವರು ಹಾಗೂ ಜೀವ ವೈವಿಧ್ಯತೆಯ ಜೊತೆಗೆ ತುಂಬಾ ಹೊಂದಾಣಿಕೆ ಇರುವವರು. ಧಾರ್ಮಿಕ ಆಚಾರ ವಿಚಾರ ಪರಿಸರ ಕಾಳಜಿಗಳು ದೇವಸ್ಥಾನಗಳಿಂದ ಪ್ರಾರಂಭವಾಗಬೇಕು ಎಂದರು. ದೇಸಿ ತಳಿಗಳಾದ ಅಕ್ಕಿ, ಹಸು, ಬಟ್ಟೆ ಮೊದಲಾದ ನಾವು ತಯಾರಿಸಿದ ವಸ್ತುಗಳನ್ನು ಬಳಸಬೇಕು. ಇದರಿಂದ ನಮಗೂ ಒಳ್ಳೆಯದು ಹಾಗೂ ಪರಿಸರನ್ನು ಉಳಿಯುತ್ತೆ ಎಂದರು. ನಮ್ಮ ಮೈಸೂರು ಅರಮನೆ ಎಂದಿಗೂ ಧಾರ್ಮಿಕ ಆಚರಣೆಗೆ ಪ್ರೋತ್ಸಾಹವನ್ನ ಹಾಗೂ ಸಹಾಯವನ್ನ ಯಾವಾಗಲೂ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಬಲ್ಯಟ್ಟು ಶ್ರೀ ಗುರುಕೃಪಾ ಸೇವಾಶ್ರಮದ ವಿಖ್ಯಾತಾನಂದ ಸ್ವಾಮೀಜಿ, ಕೇಮಾರು ಸಾಂದೀಪನಿ ಮಠದ ಈಶ ವಿಠಲದಾಸ ಸ್ವಾಮೀಜಿ, ಸಂಸದ ನಳಿನ್ ಕುಮಾರ್ ಕಟೀಲ್, ದೇವಳದ ಅನುವಂಶಿಕ ಅರ್ಚಕ ವಾಸುದೇವ ಅಸ್ರಣ್ಣ, ಹರಿನಾರಾಯಣ ಅಸ್ರಣ್ಣ, ವೇದವ್ಯಾಸ ಉಡುಪ ಮತ್ತಿತರರು ಉಪಸ್ಥಿತರಿದ್ದರು. ಆಯುರಸಿ ವಿಶ್ವಾಯುರಸಿ ಸರ್ವಾಯುರಸಿ ಸರ್ವಮಾಯುರಸಿ. ಓಂ ಶಾಂತಿ ಶಾಂತಿ ಶಾಂತಿ. 1944 ಜುಲೈ 27 ಶುಕ್ರವಾರದಂದು ಶ್ರೀ ಕ್ಷೇತ್ರ ಕಟೀಲಿಗೆ ಬಹುದೊಡ್ಡ ನೆರೆ ಬಂದು ದೇವರದ ಗರ್ಭಗುಡಿ ಹೊರತುಪಡಿಸಿ ಮತ್ತೆಲ್ಲ ಆವರಣಗಳು ನಾಶಗೊಂಡಿದೆ. ಇದೆಲ್ಲರಿಗೂ ತಿಳಿದ ವಿಚಾರ. ಆ ಸಂದರ್ಭದಲ್ಲಿ ನೆರೆಯ ಮಧ್ಯದಲ್ಲಿ ಸುಳಿಯಲ್ಲಿ ಸಿಕ್ಕಿಕೊಂಡದ್ದು ಕಟೀಲಿನ ಅನ್ನದಾನಕ್ಕಾಗಿ ಉಪಯೋಗಿಸತಕ್ಕಂತಹ ಕಲೆಂಬಿ, ಅದು ಅಕ್ಕಿ ಹಾಕುವಂತಹ ಒಂದು ಪಾತ್ರೆ. ಎರಡನೆಯದ್ದು ಕಟೀಲಿನ ಯಕ್ಷಗಾನದ ಆರಾಧ್ಯ ಮೂರ್ತಿಯಾದಂತಹ ದುರ್ಗಾ ಮತ್ತು ಗಣೇಶನ 2 ಕಿರೀಟಗಳ ಇರತಕ್ಕಂತಹ ಒಂದು ಪೆಟ್ಟಿಗೆ. ಅದರೊಂದಿಗೆ ನನ್ನ ದೊಡ್ಡಪ್ಪ ಗೋಪಾಲಕೃಷ್ಣ ಆಸರಣ್ಣರನ್ನು ದೇವರನ್ನು ಅಪ್ಪಿ ಹಿಡ್ಕೊಂಡಿದ್ರು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಉಳಿಲಿಲ್ಲಂತೆ. ಹಾಗಾಗಿ ಕಟೀಲಿಗೆ ಅನ್ನದಾನ ಎನ್ನುವುದು ಅತ್ಯಂತ ಒಂದು ವಿಶೇಷವಾದಂತಹ ಒಂದು ಕೈಂಕರ್ಯ ಅಂತ ದೇವಿ ನಮಗೆ ಹೇಳಿದಂತೆ ಪ್ರಶ್ನಶಾಸ್ತ್ರದಲ್ಲಿ ನಿರ್ಣಯ ಆಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 2020ನೇ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಸಲ್ಲಿಸುತ್ತಾ, ಬಹುಶಃ ಈಗಲೇ ಇಲ್ಲಿ ಸ್ವಾಗತ ಭಾಷಣೆಯಲ್ಲಿ ಹೇಳ್ತಾ ಇದ್ರು, ಸುಬ್ರಹ್ಮಣ್ಯಕ್ಕೇನೆ ನಮ್ಮ ಮೈಸೂರು ಮಹಾಸಂಸ್ಥಾನದ ಒಂದು ಬಾರ್ಡರ್ ಇತ್ತು ಅಂತ. ಇದು ನಿಜವಾಗ್ಲೂ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಕರ್ನಾಟಕ ಎಲ್ಲ ಕ್ಷೇತ್ರವು, ಕನ್ನಡ ಮಾತಾಡುವ ಕ್ಷೇತ್ರವು ಮೈಸೂರು ಮಹಾಸಂಸ್ಥಾನಕ್ಕೆ ಸೇರಲಿಲ್ಲ. ಅದು ಬ್ರಿಟಿಷ್ ಕಾಲದಲ್ಲಿ ನಕ್ಷೆ ನೋಡಿದ್ರೆ ಹೀಗೆ ಕಾಣ್ತಾ ಇತ್ತು. ಅದು ಸ್ವಾತಂತ್ರ್ಯ ಬಂದ ನಂತರನೂ ಇದೇ ರೀತಿ ಆಡಳಿತವನ್ನು ಮುಂದುವರಿದ್ರು. ದಕ್ಷಿಣ ಕನ್ನಡ ನಮ್ಮ ಮಡ್ರಾಸ್ ಪ್ರೆಸಿಡೆನ್ಸಿ ಅಥವಾ ಆಗಿನ ಕಾಲ ತಮಿಳುನಾಡಕ್ಕೆ ಮಡ್ರಾಸ್ ಗವರ್ನರ್ ಇದಕ್ಕೆ ಸೇರ್ತಾ ಇತ್ತು. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರವು ಸಂಬಂಧಪಟ್ಟಿರುವ ರಾಜ್ಯಕ್ಕೆ ಸೇರಿತ್ತು. ಇದಕ್ಕೆ ಬಹುಶಃ ಎಲ್ಲ ನಮ್ಮ ಹಿರಿಯರಿಗೆ ಏಕೀಕರಣ ಚಾಲನೆ ಬಗ್ಗೆ ಗೊತ್ತಿರುತ್ತೆ ಬೇಕಾದಷ್ಟು. ಅಲ್ಲೂರು ವೆಂಕಟರಾವ್ ಇಂದ ಶುರುವಾಗಿ ಎಲ್ಲ ಪ್ರಮುಖರು ಅದು ಮಾಡಿರೋ ಕೊಡುಗೆ. ಅಂತಿಮದಲ್ಲಿ 56ರಲ್ಲಿ ಫೈಸಲ್ ಅಲಿ ಕಮಿಷನ್, ನೆಹರು ಕೇಂದ್ರ ಸರ್ಕಾರದಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರೋ ಸಮಯದಲ್ಲಿ ಫೈಸಲ್ ಅಲಿ ಕಮಿಷನ್ ಕರ್ನಾಟಕ ಕಳಿಸಿ ಅವ್ರು ಸೇರಿಸಿ ಇಲ್ಲಿ ಚರ್ಚೆ ಆಗುತ್ತೆ ಕಾನೂನು ಪ್ರಕಾರ ಹೇಗೆ ಎಲ್ಲ ಕ್ಷೇತ್ರವು ನಾವುಗೆ ಕನ್ನಡ ಮಾತಾಡುವ ಕ್ಷೇತ್ರ ಒಂದೇ ಆಗಬೇಕು, ಅದು ಹೇಗೆ ನಾವು ಇದೆಲ್ಲ ಮೈಸೂರು ಸಂಸ್ಥಾನಕ್ಕೆ ಒದಗಿಸಬಹುದು ಅಂತ ಅವರು ಚರ್ಚೆ ನಡೀತಾರೆ.